ಕಡಬ ತಾಲೂಕಿನ ಹಲವೆಡೆ ನಿರಂತರ ಅಕ್ರಮ ಮರಳುಗಾರಿಕೆ ನಡೆಯುತ್ತಿರುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಕಡಬ ಘಟಕದ ವತಿಯಿಂದ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಬಳಿಕ ಮಾಧ್ಯಮದ ಜೊತೆ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರು ರಾಜ್ಯ ಸರ್ಕಾರದ ಹೊಸ ಮರಳುಗಾರಿಕೆ ನೀತಿಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯತ್ಗಳಿಗೆ ಏನು ಸ್ಪಂದನೆ ಬೇಕು ಅದನ್ನ ಮಾಡ್ತೀನಿ. ನಾನ್ ಸಿಆರ್ಝೆಡ್ನಲ್ಲಿ ಈಗ ಅನಧಿಕೃತವಾಗಿ ಬೇರೆ ಎಲ್ಲೂ ಅವ್ಯಾಹತವಾಗಿ ಮರಳುಗಾರಿಕೆ ನಡೀತಾ ಇದೆ ಅಂತ ಕಂಪ್ಲೇಂಟ್ಗಳು ಬರ್ತಾ ಇದೆ. ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿಕ್ಷೇಪಗಳು ಇದ್ರೆ ರಾಜ್ಯ ಮತ್ತು ಜಿಲ್ಲೆಗಳ ಹಂತದಲ್ಲಿ ಟೆಂಡರ್ ಮಾಡೋಕೆ ಕ್ರಮ ಕೈಗೊಳ್ತೇನೆ ಹಾಗೂ ಇದರ ಬಗ್ಗೆ ವೈಯಕ್ತಿಕವಾಗಿ ಪರಿಶೀಲನೆ ಮಾಡ್ತೇನೆ ಎಂದು ಹೇಳಿದ್ದಾರೆ. ಏನ್ರಿ ಆರ್ ಐ ಅವರು ಒಂದು ವಿಸಿಟ್ ಮಾಡಿ ನೋಡಿ ನನಗೆ ರಿಪೋರ್ಟ್ ಹಾಕಿ ರಸ್ತೆ ಒತ್ತುವರಿ ಆಗಿದೆ ಅಂತ ಹೇಳ್ತಿದ್ದಾರೆ. ಏನು ರಾಜ್ಯ ಸರ್ಕಾರದ ಹೊಸ ಮರಳುಗಾರಿಕೆ ನೀತಿ ಇದೆ, ಅದರೊಳಗಡೆ ದೊಡ್ಡ ಪ್ರಮಾಣದ ನಾನ್ ಸಿಆರ್ಝೆಡ್ ಬ್ಲಾಕ್ಗಳನ್ನು ಕರ್ನಾಟಕ ಸ್ಟೇಟ್ ಮಿನರಲ್ ಕಾರ್ಪೊರೇಷನ್ ಅವರಿಗೆ ಟೆಂಡರ್ ಮಾಡೋದಕ್ಕೆ ನಾವು ಈಗ ಆಲ್ರೆಡಿ ಸರ್ಕಾರಕ್ಕೆ ಬರೆದಿದ್ದೀವಿ. ಅದರೊಳಗಡೆ 1, 2, 3ನೇ ಶ್ರೇಣಿ ಒಳಗಡೆ ಇರುವಂತಹ ಮರಳು ಇದನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳಿಂದನೇ ನಿರ್ವಹಣೆ ಮಾಡಬೇಕು ಅನ್ನುವಂಥ ಡೈರೆಕ್ಷನ್ಸು ಇದರೊಳಗಡೆ ಬಂದಿದೆ. ಈಗ ಮೇ ಬಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮುಗಿದ ನಂತರ ಏನು ಹೊಸ ಬಾಡಿ ಬರುತ್ತೆ ಅದರೊಳಗಡೆ ಆಯಾ ಚಿಕ್ಕ ಪ್ರಮಾಣದಲ್ಲಿರುವಂಥ ಮರಳು ನಿಕ್ಷೇಪಗಳನ್ನು ಆಯಾ ಗ್ರಾಮ ಪಂಚಾಯತಿಗೆ ವಹಿಸ್ಕೊಡಬೇಕಾಗುತ್ತೆ. ಈ ಹಂತದೊಳಗಡೆ ನಾನು ಹೆಚ್ಚಿಗೆ ಹೇಳೋದಕ್ಕೆ ಬರಲ್ಲ. ಹೊಸ ಮರಳು ನೀತಿ ಅದ್ರ ಪ್ರಕಾರ ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಗ್ರಾಮ ಪಂಚಾಯತಿಯಿಂದ ಮಾಡಿಸ್ಬೇಕು, ಅದನ್ನು ಮಾಡಿಸ್ತೀವಿ. ನಾನ್ ಸಿಆರ್ಝೆಡ್ಡಲ್ಲಿ ಬೇರೆ ಈಗ ಅನಧಿಕೃತವಾಗಿ ಎಲ್ಲಿ ಬೇರೆ ಅವ್ಯಾಹತವಾಗಿ ನಡೀತಾ ಇದೆ ಅಂತ ಕಂಪ್ಲೇಂಟ್ ಬರ್ತಾ ಇದೆ. ಅದರಲ್ಲಿ ಹೆಚ್ಚಿನ ಪ್ರಮಾಣದ ನಿಕ್ಷೇಪ ಇದ್ದರೆ ಡಿಸ್ಟ್ರಿಕ್ಟ್ ಹಂತದಲ್ಲಿ ಅಥವಾ ಸ್ಟೇಟ್ ಹಂತದಲ್ಲಿ ಟೆಂಡರ್ ಮಾಡೋದಕ್ಕೆ ನಾವು ಕ್ರಮ ವಹಿಸ್ತೀವಿ. ನಾನು ಅದನ್ನು ಈಗ ವೈಯಕ್ತಿಕವಾಗಿ ನಾನು ಪರಿಶೀಲನೆ ಮಾಡಿ ನೋಡ್ತೇನೆ. ಡೆಫಿನೆಟ್ಲಿ ಏನು ನಿಲ್ಲಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಅದನ್ನು ನಾವು ಮಾಡ್ತೇವೆ.